ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ರಾಜ್ಯದ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಮಂತ್ರಿ ಎಸ್ ಮಧು ಬಂಗಾರಪ್ಪ ಶನಿವಾರ ಕುಡ್ಲಗು ಬತ್ತಿನಾರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಫೀಸಡು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಟ್ಟು ಪಾಲ್ದಿತ್ತೊಂಡಿರು. ಸಭೆಟ್ಟು ಮಂತ್ರಿಯರು ಪಾತಿರದು ಕಾಂಗ್ರೆಸ್ ಮಂತ್ರಿಯರು ಒವ್ವಿ ಜಿಲ್ಲೆಗೆ ಪೋವಡು ಅಪಗ ಪಕ್ಷದ ಆಫೀಸ್ಗೆ ಕಡ್ಡಾಯವಾದ ಪೋವಡುಂದು ಹೈಕಮಾಂಡ್ ಸೂಚನೆ ಕೊಡ್ತುಂಡು. ಒಂದು ಎಡ್ಡೆ ಕೆಲಸ ಅಧಿಕಾರಡುಪ್ಪಡು ಉಪ್ಪಂದೆ ಒಪ್ಪಡು ಪಕ್ಷದ ಆಫೀಸ್ಗೆ ಪೋದು ನಮ್ಮ ಒಲ್ತು ಬೈದ ಪನ್ಪುನ ಗೋಚರ ನಂಗೆ ಪೊಡು ಅವೇನು ತಾನು ಪಾಲನೆ ಮಲ್ತೊಂದು ಬೈದೆನ್ ಪಂಡಿರು. ಈ ಸರ್ತಿ ಕಾಂಗ್ರೆಸ್ ಇಡೀ ಬಹುಮತಟು ಅಧಿಕಾರಗೂ ಬೈದೆಂಡು ಜನ ನಮ್ಮ ಮಿತ್ತದಿನ ವಿಶ್ವಾಸಗೂ ಒಡಕು ಬರಂದಿನಂಚ ನಮ್ಮ ಕೆಲಸ ಮಲ್ಪೊಡಾತಂಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಂಬಾಳ್ತಿಡು ನಮ್ಮ ಗ್ಯಾರಂಟಿ ಯೋಜನೆಲು ಹಂತ ಹಂತವಾದ ಜಾರಿಯ ಒಂದುಂಡು. ಬಿಜೆಪಿ ದಕ್ಕಲು ಇಡೆಮುಟ್ಟ ಭಾವನಾತ್ಮಕವಾಯಿನ ವಿಚಾರಲಿಡು ಇತ್ತಿನಕಲು ಅಧಿಕಾರ ಇಜ್ಜಂದೆ ಮಾನಸಿಕವಾದ ವರ್ತನೆ ತೋಜೊಂದಿருந்து ಆರ್ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ಶಾಸಕರು ಇಜ್ಜೇರು ಪನ್ಪುನ ಬೇನೆ ನಿಕ್ಲೆಗೆ ಬೊಡ್ಚೆ ಎಂಕ್ಲು ನಿಕ್ಲೆನುಟ್ಟಿಗುಲ್ಲ ಬರ್ಪುನ ಓಟುಲೆಡು ಕರಾವಳಿಡು ನಮ್ಮ ಗೆಂದದು ಬರಿಯರುಲ್ಲ. ಬಿಜೆಪಿ ದಕ್ಲಿನ ನಡವಳಿಕೆ ತೂದು ಜನಕ್ಲಿಗೆ ಬೇಜಾರಾತಂಡು ಎಂಕ ಕೊನ್ನ ಇಲಾಖೆಡು ತಾನು ಎಡ್ಡೆ ಕೆಲಸ ಮಲ್ತದ ತೋಜಾವೆಂದು ಆರ್ಪಂಡೇರು. ಪುಡಿ ಜೋಕ್ಲಿಗೆ ತೆತ್ತಿ ಶಾಲೆಯಲ್ಲಿನ ರಿಪೇರಿ ಸೇರಿನಂಚ ಪಾಕ ಕಾರ್ಯಕ್ರಮಗಳನ್ನು ತಾನು ಮಲ್ಪೆರೆ ಉಲ್ಲೆ ಎಂದು ಮಂತ್ರಿ ಮಧು ಬಂಗಾರಪ್ಪ ಭರವಸೆ ಕೊರಿಯರು. ದುಂಬದ ಶಾಸಕರು ಜೆಆರ್ ಲೋಬೋ ಈ ಪೊರ್ತೊಡಿತದ್ದು ನಗರದ ಬಲ್ಮಟ್ಟ ಶಾಲೆಡು ಎದುರಾಯಿನ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಲ್ಪೊಡೊಂದು ಮಂತ್ರಿಯರಡ ಭಿನ್ನಾಯ್ತೊಂಡೇರು. ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರ ಬೊಕ್ಕ ವಿಧಾನ ಪರಿಷತ್ ಸದಸ್ಯರಾದ ಪುನಃ ಹರೀಶ್ ಕುಮಾರ್ ಗುರ್ಕಾರ್ಮೆ ವಹಿಸದಿತ್ತೇರು. ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವನ್ ಡಿಸೋಜಾ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಶಾಲಿಟ್ ಪಿಂಟೋ, ಲಾರೆನ್ಸ್ ಡಿಸೋಜಾ, ಮನುರಾಜ್, ವಿಶ್ವಾಸ್ ಕುಮಾರ್ ದಾಸ್ ಇಂಚ ನಾಯಕಿಯರು ಸಭೆಟಿತ್ತೇರು. ಅಧಿಕಾರದ ಪಾಲ್ದಾರರು ನೀವು ಕೂಡ ಆಗ್ತೀರಿ. ಅದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಕೊನೆಯಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೂ ಕೂಡ ಅದು ಸಲ್ಲಬೇಕಾಗ್ತದೆ. ಇಲ್ಲಾಂದ್ರೆ ಕಷ್ಟ ಆಗ್ತದೆ, ಎಲ್ಲ ಹಂಚ್ಕೊಳ್ಬೇಕಾಗ್ತದೆ. ಭಾಳ ಒಂದು ಸಂತೋಷ. ಇನ್ನೊಂದೇನಂತ ಹೇಳಿದರೆ ಈ ಕೋಲಿಷನ್ನಿಗೆಲ್ಲ ಬಿಡಲಿಲ್ಲ ಈ ಸತಿ. ಈ ರಾಜ್ಯದ ಜನರು ಇಲ್ಲ, ಕಾಂಗ್ರೆಸ್ ಪಕ್ಷನೇ ಇಲ್ಲಿಗೆ ಸರಿಯಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ, ನಾವು ಸಂಪೂರ್ಣವಾಗಿ ಅದನ್ನು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಸುಮಾರು 136 ಜನರನ್ನ ಏನು ಕಳಿಸಿ ಇವತ್ತು ವಿಧಾನಸಭೆಯಲ್ಲಿ ಸಂಪೂರ್ಣ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಜನರು ಒಂದು ಕಡೆಗೆ ವಿಶ್ವಾಸವನ್ನೇನು ಇಟ್ಟಿದ್ರು ಅದು ಫಲನೂ ಕೂಡ ಬರ್ತಾ ಇದೆ. ಯಾಕೆಂದರೆ ಬಹಳ ಮುಖ್ಯವಾಗಿ ಏನು ಗ್ಯಾರಂಟಿಗಳನ್ನು ನಾವಿಲ್ಲೆಲ್ಲ ಬಂದಾಗೆಲ್ಲ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ವಿ ಚುನಾವಣೆ ಪೂರ್ವಕವಾಗಿ. ಅದನ್ನು ಅನುಷ್ಠಾನ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆದರೆ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತೆಲ್ಲ ಗ್ಯಾರಂಟಿಗಳು ಕೂಡ ಹಂತ ಹಂತವಾಗಿ ನಮ್ಮ ಬಡವರಿಗೆ, ಹೆಣ್ಣು ಮಕ್ಕಳಿಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಅವರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಏನು ಮಾತನ್ನು ಕೊಟ್ಟಿದ್ವಿ, ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಿದ್ವಿ, ಅದಾಗಲೇ ಅನುಷ್ಠಾನವನ್ನು ಹಂತ ಹಂತವಾಗಿ ಮಾಡತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂಗೆ ನಾವು ಮಾತನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಿ ಜೆ ಪಿಯವರು ಏನು ಬೇಕಾದ್ರೆ ಹೇಳ್ಬೋದು, ನೀವೆಲ್ಲ ನೋಡಿದ್ರಿ ವಿಧಾನಸೌಧದಲ್ಲಿ ಯಾವ ರೀತಿಯಲ್ಲಿ ಅವರ ಫ್ರಸ್ಟ್ರೇಷನ್ ಏನಾಗಿದೆ, ಅವ್ರ ಸ್ಥಿತಿಗತಿ ಏನಾಗಿದೆ. ನನಗನ್ಸುತ್ತೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ಇಷ್ಟು ದಿವಸ ಒಂದು ಭಾವನಾತ್ಮಕ ವಿಚಾರದಲ್ಲಿ ನಡೀತಾ ಇದ್ರು. ಇವತ್ತು ಎಲ್ಲೋ ಮಾನಸಿಕವಾಗಿ ಅಸ್ವಸ್ಥತೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಿ. ಬಲ್ಮಠ ಕಾಲೇಜ್, ನಾನು ಅದಕ್ಕೆ ಹಿಂದೆ ಶಾಸಕನಾಗಿದ್ದಾಗ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ. ಬಲ್ಮಠ ಕಾಲೇಜು ನಮ್ಮ ನಗರದ ಬಹಳ ಪ್ರಮುಖ ಭಾಗದಲ್ಲಿ ಇದೆ. ಅದು ಒಂದು ಸೆಂಟ್ ಜಾಗಕ್ಕೆ ಹೆಚ್ಚು ಕಡಿಮೆ 75 ಲಕ್ಷ ರೂಪಾಯಿ ಅಲ್ಲಿ ಬೆಲೆ ಬಾಳುವಂಥ ಪರಿಸ್ಥಿತಿ ಇವತ್ತಿದೆ. ಅಲ್ಲಿ ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, PUC ಇದೆ. ಅದು ಜಾಗ PUC ಮತ್ತು ಹೈಸ್ಕೂಲು ಅದಕ್ಕೆ ಸೇರಿದ್ದು, ಕಾಲೇಜ್ ಕೂಡ ಅದರಲ್ಲಿ ರನ್ ಆಗ್ತದೆ. ಇದನ್ನು ತೆಗೆದು ಹಾಕಿದೆ. ಈಗ ಭಾಷೆ, ಯಾವುದು ಭಾಷೆ ಆಗಲಿ ಕಲಿಯುವುದು ಒಂದು ಅಡಿಷನಲ್ ಕ್ವಾಲಿಫಿಕೇಶನ್. ನಾವು ಇಂಗ್ಲೀಷ್ ಕಲಿತೀವಿ, ಅದು ಉರ್ದು ಇಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಅದನ್ನು ಕಲಿಸಲಿಕ್ಕೆ ಅವರಿಗೆ ಪುನಃ ಆ ಹಳೆ ಏನೋ ಹಿಂದೆ ಮುಖ್ಯಮಂತ್ರಿಗಳಾದ ಬಂಗಾರಪ್ಪರ ಅವರು ಅವಕಾಶ ಮಾಡಿಕೊಟ್ರ ಅದನ್ನು ತಾವು ಪುನಃ ಅವಕಾಶ ಮಾಡಿಕೊಡಬೇಕು. ಇದರಲ್ಲಿ ಯಾವುದೇ ನಾವು ಸಂವಿಧಾನ ಬಾಹಿರವಾಗಿ ಯಾವುದು ಕೇಳ್ತೇವೆ, ಸಂವಿಧಾನದ ಒಂದು ಭಾಷೆ ಅದನ್ನು ಅವರಿಗೆ ಕಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು. ಆಟಿ ಸುರುಗಾಯಿನಿಡ್ದಿಂಚ ದುಂಬು ಕಾಯೊಂದಿತ್ತದು ಬರ್ಸದೂರಾದಿತ್ತುಂಡು. ಅಡ ಶುಕ್ರವಾರ ರಾತ್ರಿ ದಿಂಚ ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಕಡಿಟ್ಟು ಗಾಳಿ ಬರ್ಸ ಬೈದುಂಡು. ಮರ ಬೂರ್ದು ಇಲ್ಲು ಕಟ್ಟುಣಲಿಗೂ ನಷ್ಟ. ಕರೆಂಟ್ ಕಂಬ ಮಗರ್ದು ಕರೆಂಟ್ ಪೋಯಿನ
ಅಂಚನೆ ಮಾರ್ಗ ಸಂಚಾರ ಒಟ್ರಾಸಿಯಾದ ಪೋಯಿನ ಸಂಗತಿ ನಡೆತದುಂಡು. ನೇತ್ರಾವತಿ ಸುದಿಟ್ಟು ನೀರ್ದ ಮಟ್ಟ ಏರ್ದುಂಡು. ಕುಡ್ಲನಗರದ ಉರ್ವಸ್ಟೂರ್ ಜಿಲ್ಲಾ ಪಂಚಾಯತ್ ಆಫೀಸ್ ಗೇಟ್ ಕೈತಲು ಬೊಕ್ಕ ಸುತ್ತಮುತ್ತದ ಪರಿಸರಡು ಶನಿವಾರ ಪುಲ್ಯ ಕಾಂಡೆ 5 ಗಂಟೆಗೆ ಮರತ ಗೆಲ್ಲು ಪೊಲಿದು ಬೂರ್ದು 13 ಇಲ್ಲಲಿಗೂ ನಷ್ಟ ಆತುಂಡು. ಒರಿಯಾಗ ಪೆಟ್ಟಾತುಂಡು. ಗಾಳಿದ ಬರಟ್ಟು ಮಾಮಲ್ನ ಫ್ಲೆಕ್ಸ್ ಬೋರ್ಡ್ ಮಕರ್ದುಂಡು. ಕಾಡು ಇಲಾಖೆ ಬೊಕ್ಕ ಅಗ್ನಿಶಾಮಕ ದಳ ತಕ್ಕಲು ಕಾರ್ಯಾಚರಣೆ ನಡಪಾದು ಮರತ ಗೆಲ್ಲು ತಿಪ್ಪಾಯಿರು. ಬಂಟ್ವಾಳ ತಾಲೂಕುದ ನೇರಳಕಟ್ಟಿಡು ಮಾಣಿ ಮೈಸೂರು ರಾಜಮಾರ್ಗಡು ಮಾರ್ಗೋಗು ಮರ ಬೂರ್ದು ಒಂತೆ ಪುರ್ತು ಗಾಡಿಲಿನ ಸಂಚಾರಗೂ ಅಡ್ಡಿಯಾದಿತ್ತು. ಕೆಲವು ಗಾಡಿಲು ಕೊಡಾಜಿ ವೀರಕಂಬ ಮಾರ್ಗೋಡೆ ನನ್ನ ಕೆಲವು ಗಾಡಿಲು ಕಬಕ ವಿಟ್ಲಡೆ ಪೋದು ಕಲ್ಲಡ್ಕ ಸೇರಿಯ ಕಾಡು ಇಲಾಖೆ ಬೊಕ್ಕ ಮೆಸ್ಕಂ ದಕ್ಕಲು ಪೊಲೀಸರು ಜಾಗಿಗೆ ಪೋದು ಊರ್ದಕ್ಲಿನ ಒಟ್ಟುಗೂ ಮರ ದಿಪ್ಪವನ ಕಾರ್ಯಾಚರಣೆ ನಡಪಾಯಿರು. ನೆಟ್ಲ ಮುಡ್ನೂರು ಗ್ರಾಮದ ಏಮಾಜಿ ಪನ್ಪನವರು ಬಾಬುಗೌಡರ್ನ ಬಡಿದಿ ಹೊನ್ನಮ್ಮ ಮೆರೆನ ಕಿದೆಕ್ ಗಾಡಿ ಬರ್ಸೋಡ್ದು ನಷ್ಟ ಉಂಡಾತಿಂಡು. ಅಧಿಕಾರಿಗಳು ಜಾಗಿಗೆ ಪೋದು ಸಂಗತಿ ಪಿಂದೊಂದಿರು. ನೇತ್ರಾವತಿ ಸುದಿಟ್ಟು ನೀರ್ದ ಮಟ್ಟ ಒಂತೆ ಏರ್ದುಂಡು. 2 ಮೀಟರ್ ಇತ್ತಿನ ನೀರು 5.5 ಮೀಟರ್ಗೆ ಏರ್ದುಂಡು. ಕರಿನ ವರ್ಷ ಈ ಪೊರ್ತುಡು ಬೊಲ್ಲ ಬೈದುಂಡು. ಈ ಸರ್ತಿ ಜುಲೈ ಅಖೇರಿ ಆ ಒಂದು ಬತ್ತಿನಲ್ಲ ಸುದೆ ದಿಂಜದು ಪರತೊಂದಿಜ್ಜಿ ಅಂಚಾದು ಈ ಸರ್ತಿ ನೀರ್ದ ಬರ ಬರುವಂದು ಜನ ಪೋಡಿಪುನಂಚಾತನು. ಶನಿವಾರ ಗಟ್ಟೊಡ್ದು ಬತ್ತಿನ ಬರ್ಸ ಬೊಕ್ಕ ಅಣೆಕಟ್ಟುಲೆಡ್ದು ತೀರ್ಥ ನೀರು ಪರಿಪರಿ ಬುಡ್ನಿಡ್ದವ್ರ ಸುದೆಟ್ಟು ನೀರು ಹೆಚ್ಚಾದಿತ್ತಂಡು. ಒಡಿಪು ಶಿವಳ್ಳಿ ಗ್ರಾಮದ ವಿದ್ಯಾರತ್ನ ನಗರದ ಇಲ್ಲೊಂಜೇಟು ನಡತೊಂದಿತ್ತಿನ ವೇಶ್ಯಾವಾಟಿಕೆ ದಂಧೆಗೂ ಮಣಿಪಾಲ ಪೊಲೀಸರು ಕಾರ್ಯಾಚರಣೆ ನಡಪಾದು 20 ಆರೋಪಿಲಿನ ಪತ್ತದು 5 ಜವಂದಿಲಿಗೂ ರಕ್ಷಣೆ ಕೊಡ್ತೇರು. ಅಬ್ದುಲ್ ಸಲಾಮತ್ ಬುಕ್ಕ ಚಂದ್ರಹಾಸ ಬಂಧನಾಯಿನ ಆರೋಪಿಲಾದುಲ್ಲೇರು. ಅಕ್ಲಿಡ್ದು ವೇಶ್ಯಾವಾಟಿಕೆ ವ್ಯವಹಾರಗೂ ಗಳಸೊಂದಿತ್ತಿನ ಕಾಂಡೋಮ್ 4 ಮೊಬೈಲ್ 1 ಕಾರು 2 ಮೋಟಾರ್ ಸೈಕಲ್ ಬೊಕ್ಕ 10,000 ರೂಪಾಯಿ ಸ್ವಾಧೀನ ಮಲ್ತೊಂದುಂಡು. 5 ಪೌಂಡಿಲೆಡು 3 ಬೆಂಗಳೂರು ದಕ್ಲು 20 ಮಹಾರಾಷ್ಟ್ರದ ನಾಸಿಕ್ ಬೊಕ್ಕ ಬೊಂಬೈ ದಕ್ಲು ಆದುಲ್ಲೇರು. ಅನೈತಿಕ ಕಾರುಲೆಗೂ ಜನಕ್ಲಿಡ್ದು ಕಾಸು ಒಟ್ಟು ಮಲ್ತದು ಕೋಣಿಲಿನ ಒದಗಾಯಿನ ಮುಖ್ಯ ಆರೋಪಿ ಖಾಲಿದ್ ಪನ್ಪುನಾಯೆ ಪದರಡಾತೆ. ಒಕ್ಕೊಂಜಿ ಕೇಸುಡು ಬ್ರಹ್ಮಾವರ ಪೊಲೀಸ್ ಶಾಂತಿನಗರದ ಇಲ್ಲೊಂಜೆ ತಮ್ಮಿತ್ತು ಕಾರ್ಯಾಚರಣೆ ನಡಪಾದು ಆ ಇಲ್ಲನ್ನು ವೈಶ್ಯಾವಾಟಿಕೆ ವ್ಯವಹಾರಗಳ ಸಂದುಪಿನ ಬಗೆಟ್ಟು ಮಾಹಿತಿ ಒಟ್ಟು ಮಲ್ತದು ಇಲ್ಲನ್ನು ಜಪ್ತಿ ಮಲ್ತದಿರು. ನಂದಿನಿ ಪೇರ್ದ ಬೆಲೆನು ಲೀಟರ್ಗೂ 3 ರೂಪಾಯಿದಂಚೆ ಏರಾಯರ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ದಿತ್ತದು. ಆಗಸ್ಟ್ 1 ಹೆಚ್ಚು ಕಮ್ಮಿ ಮಲ್ತಿನ ಬೆಲೆ ಜಾರಿಗೆ ಬರೆಯರುಂಡು. ಕೆಎಂಎಫ್ ಲೀಟರ್ಗೂ 5 ರೂಪಾಯಿ ಹೆಚ್ಚು ಮಲ್ಪರೆ ಪ್ರಸ್ತಾವನೆ ಸಂದಾದಿತ್ತು. ಅಂಡ 3 ರೂಪಾಯಿ ಹೆಚ್ಚು ಮಲ್ಪರೆ ಮುಖ್ಯಮಂತ್ರಿ ತೆರಿಪಾದಿರೆಂದು ಕೆಎಂಎಫ್ ಗುರ್ಕಾರ್ಯರು ಭೀಮಾ ನಾಯಕ್ ಬಂತಿರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಜ್ಯದ ಮಾತಾ ಪೇರು ಒಕ್ಕೂಟ ಬೊಕ್ಕ ಕೆಎಂಎಫ್ ಗುರ್ಕಾರ್ಯರ ಒಟ್ಟುಗೂ ಸಭೆ ನಡಪಾಯಿರು. ಕೆಎಂಎಫ್ ಗುರ್ಕಾರ್ಯರು ಭೀಮಾ ನಾಯಕ್, ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ, ಪಶುಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್, ಸಹಕಾರ ಇಲಾಖೆ ಪ್ರಧಾನ ಕಾರ್ಯಂತಿರು ಮಂಜುನಾಥ್ ಪ್ರಸಾದ್, ಪಶು ಸಂಗೋಪನಾ ಇಲಾಖೆ ಕಾರ್ಯಂತಿರು ಸಲ್ಮಾ ಪಾಹಿಂ, ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರು ಜಗದೀಶ್, ನಿರ್ದೇಶಕರು ಎಚ್.ಡಿ. ರೇವಣ್ಣ ಸಭೆಟ್ ಪಾಲ್ದೆತ್ತೊಂಡಿರು. ಖಾಸಗಿ ಜಾಗಿಡಿತ್ತಿನ ಮರಕ್ಲಿನ ಅಕ್ರಮವಾದ ಕಡ್ತದ ಸಾಗವೊಂದಿತ್ತಿನ ಒರಿಯನ ಮಿತ್ತು ಮುಲ್ಕಿ ಸ್ಟೇಷನ್ಗೂ ದೂರು ಪೋತುಂಡು. ಮರತ ತುಂಡುಲೆನು ಮುಲ್ಕಿ ಪೊಲೀಸರು ಸ್ವಾಧೀನಗೂ ತೆತ್ತೊಂದಿರು. ಶಿಮಂತೂರು ಕೆರೆ ಗುತ್ತು ಕುಟುಂಬದಕ್ಲಿನ 40 ಎಕರೆ ಜಾಗೆ ಶಿಮಂತೂರು ಶಾರದಾ ಶಾಲೆ ಕೈತಲಿತ್ತದು. ಐಟ್ ತೆಕ್ಕಿ ಅಕೇಶಿಯಾ ಪೆಲ್ಲ ಧೂಪದ ಮರ ಇಂಚಿತಿ ಮರಕುಲಿತ್ತದು. ದತ್ತ ಕೈತಲ್ದ ಜಾಗದ ಯಜಮಾನಿ ಏರ್ಲ ಇಜ್ಜಂದು ನೀಡಿದವ್ರ ಕರಿನ 2 ವರ್ಷಲಿಡು ಲಕ್ಷಗಟ್ಲೆ ಕಾಸ್ತ ಮರಕ್ಲಿನ ಕಂಡೊಂದಿತ್ತದು. ಈ ಬಗೆಟ್ಟು ಕೆರೆ ಗುತ್ತು ಕುಟುಂಬದಕ್ಲಿಗೆ ತೆರೆದಿಜ್ಜಾಂಡು. ಕೆಲವು ತಿಂಗಳು ದುಂಬು ಸುದ್ದಿ ದಿಕ್ಕದಂಡು. ಶುಕ್ರವಾರ ಬಯ್ಯಗ ಪೀರ ಮರ ಸಾಗೋನ ಬಗೆಟ್ ಗೊತ್ತಾದ ಕೆರೆಗುತ್ತು ಶ್ರೀಕಾಂತ್ ಶೆಟ್ಟಿ ಮುಲ್ಕಿ ಪೊಲೀಸರಿಗೂ ದೂರು ಕೊಡ್ತೇರು. ಪೊಲೀಸರನ್ನ ಒಟ್ಟುಗೂ ಜಾಗಿಗೆ ಬಂದಾಗ ಆರೋಪಿ ಕಡ್ತು ಸಾಗವನ ಮರತ ಒಟ್ಟುಗೂ ತಿಕ್ಕಲ್ದು ಬುರ್ದೇರು. ಪೊಲೀಸರು ಮರಕ್ಲೆನ್ನು ಸ್ವಾಧೀನಗೂ ದೇತೊಂದೇರು. ಸಂತೋಷ್ ಶೆಟ್ಟಿ ಶ್ರೀಮಂತೂರು ಕರಿನ 3 ವರ್ಷಲಿಡ್ದು 30 ಲಕ್ಷ ರೂಪಾಯಿ ಬೆಲೆ ಬಾಳುನ ಮರಕ್ಲೆನ್ನು ಕಡ್ತದ ಸಾಗಾದರೆಂದು ಶ್ರೀಕಾಂತ್ ಶೆಟ್ಟಿ ದೂರ್ದೇರು.
ಅಲ್ಲ ಬೇರೆದಂದ್ರೆ ಒಮ್ಮೆ ನೀವು ಜನ ಕೊಟ್ರೆ ಅಲ್ಲ ಬೇರೆದಂದ್ರೆ ಒಮ್ಮೆ ನೀವು ಜನ ಕೊಟ್ರೆ ಎಲ್ಲ ನಮ್ಮ ಶಿಮಂತೂರು ಕೆರೆಗುತ್ತೆ ಎಂಬಲ್ಲಿ ನಮ್ಮ ಫ್ಯಾಮಿಲಿದ್ದು ಒಂದು 40 ಎಕರೆ ಜಾಗ ಉಂಟು. ಆ ಜಾಗದಲ್ಲಿ ಅಲ್ಲಿ ಯಾರೂ ಈಗ ವಾಸ್ತವವಿಲ್ಲ. ಸಾಧಾರಣ ಸುಮಾರು 2 ವರ್ಷದಿಂದ ಮರ ಕಳವಾಗ್ತಾ ಉಂಟು. ಎಲ್ಲರೂ ಹೇಳ್ತಾ ಇರ್ತಾರೆ ಅಲ್ಲಿ ಮರ ಕೊಂಡೋಗ್ತಾರೆ, ನೀವು ಹೇಳಿದ್ದಂತೆ ಮತ್ತೊಬ್ಬರು ಹೇಳಿದ್ದಂತೆ ಹೇಳ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿಯಲ್ಲಿ ಅವರು ಕೇಳುವಾಗ ಯಾರೂ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ನಾವು ಕಾದು ಕುಳಿತು ಈಗ ಸಾಧಾರಣವಾಗಿ ಇವತ್ತು ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದಿದ್ದೇವೆ. ಮರ ಸಮೇತ ಗಾಡಿಯೆಲ್ಲ ಒಟ್ಟಾಗಿ ಹಿಡಿದಿದ್ದೇವೆ. ಪೊಲೀಸ್ನವರು ಬಂದಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಬೋಗಿ ಮತ್ತು ಹೆಚ್ಚಾಗಿ ಹಕೇಶ ದೊಡ್ಡ ದೊಡ್ಡ ಸಾಧಾರಣ ಸುಮಾರು ಸೈಜ್ ಆಗುವಂಥ ಸಾಧಾರಣ ನಮ್ಮ ಅಂದಾಜು ಪ್ರಕಾರ ಒಂದು 40 ಎಕರೆ ಜಾಗೆಯಲ್ಲಿ 25ರಿಂದ 30 ಲಕ್ಷದ ಮರ ಇಷ್ಟರವರೆಗೆ ಸಾಧಾರಣ ಖಾಲಿಯಾಗಿದೆ. ನಾವಿಲ್ಲಿ ವಾಸ್ತವ ಯಾರು ಇಲ್ಲದಿರೋದ್ರಿಂದ, ಯಾರು ಇಲ್ಲಿ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಆಗುವುದರಿಂದ ಯಾರು ಹೇಳಲಿಲ್ಲ. ಈಗ ನಮಗೆ ತಡವಾಗಿ ಗೊತ್ತಾದ್ರಿಂದ ಈಗ 1 ವಾರದಿಂದ ಸರಾಗವಾಗಿ ಹೋಗ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ನೋಡುವಾಗ ಬಂದು ನಿನ್ನೆಯಿಂದ ನಾವು ಗಮನಿಸುವಾಗ ಇಲ್ಲಿ ಮರ ಕಡಿದುಕೊಂಡು ಹೋಗುವುದು ಗಮನಕ್ಕೆ. ಯಾರು ಅವರು ಶಿಮಂತೂರಿನ ಸಂತೋಷ್ ಶೆಟ್ಟಿ ಅಂತ ಹೇಳಿ ಅವರೇ ಸಾಧಾರಣ ಅವರು ಹೇಳುವಾಗ ನಾವು ಹಣ ಕೊಟ್ಟು ತೆಗೊಂಡದಂತ ಹೇಳ್ತಾರೆ ಎಲ್ಲರ ಹತ್ರ. ಒಡಿಪುಡು ಶುಕ್ರವಾರ ಕಾಂಡಿರದೆ ಭಾರಿ ಬರ್ಸ ಬೈದನು. ರಾತ್ರಿ ಬರ್ಸ ಜೋರಪ್ಪನ ಬಗೆಟ್ಟು ಹವಾಮಾನ ಇಲಾಖೆ ಸೂಚನೆ ಕೊಡ್ದಿತ್ತನು. ಜಿಲ್ಲೆದ ಕಾಪು, ಕುಂದಾಪುರ, ಕಾರ್ಲಾ ಸೇರಿನಂಚ ಬೇತೆ ಬೇತೆ ಕಡಿಟ್ಟು ಬರ್ಸ ಬೈದಿನ ಬಗೆಟ್ಟು ಮಾಹಿತಿ ಬೈದರು. ಜಿಲ್ಲೆದ ಮೀನುಗಾರರು ಮೀನುಗಾರಿಕೆಗೆ ಪೋಯಿರಾವಂದೆ ನಾಡ ಓಡುಲೆನ ಕೆರೆ ಒಂದಾದಿತ್ತರು. ಕಡಲ ಬರಿಟ್ಟು ಕಡಲು ಕುರಿಯುವಿನ ಪೋಡಿಗೆ ಎದುರಾದಿತ್ತದು. ಪಡುಬಿದ್ರದ ಕಡಲ ಬರಿಟ್ಟು ಪಿರ ಕಡಲು ಕುರಿಯುವಿನ ಸಾಧ್ಯತೆ ಉಂಟು. ಬೀಚಡು ನಡೆದಿನ ಅಭಿವೃದ್ಧಿ ಕಾಮಗಾರಿ ಲೈನ ರಂಗವೇದಿಕೆ, ಇಂಟರ್ಲಾಕ್, ಟೈಲ್ಸ್ ಪಾಯಿಂಕನೆ ಮಾತ ಕಡಲು ಸೇರಿನ ಪೋಡಿಗೆ ಎದುರಾತಂಡು. ಇಂಚಿಪ್ಪ ಕಡಲು ಕುರಿಯುವಿನ ಹಿಡಿದು ಕಡಲ ಬರಿತ ಪಾಕ ಜಾಗಲಿಡು ನಷ್ಟ ಉಂಡಾದಿತ್ತಂಡು. ಇತ್ತೆ ಪಡುಬಿದ್ರೆ ಬೀಚಡು ಪಿರ ಕಡಲು ಕುರಿಯುವಿನ ಉಂಡಾತಂಡು. ಈ ಬಗೆಟ್ಟು ಜಿಲ್ಲೆದ ಉಸ್ತುವಾರಿ ಮಂತ್ರಿ ಶಾಸಕರು ಸರಿಯಾಯಿನ ಕ್ರಮದೆ ತಂದು ಶಾಶ್ವತ ಪರಿಹಾರ ಮಲ್ತು ಕೋರುಡು ಊರ್ದಕ್ಕಲು ಒತ್ತಾಯ ಮಲ್ತಿದರು. ಏನು ಎಲ್ಲರೂ ಇದು ಮಾಡಿ ಬಂದೀವಿ ಅವರೇ ಪುತ್ತೂರು ಕಬಕ ಗ್ರಾಮದ ಕಬಕ ಬೈಲುಡು ಕರಿನ 10 ವರ್ಷದ್ದು ಮಾರ್ಗ ಕೆಸರು ಕಂಡದಂಚ ಇತ್ತದು ಮರಿಯಾಲಡು ನಡತಂದು ಪೋಯರಿನೇ ಸಾಧ್ಯಜಿ ಅಂಚಿನ ಸ್ಥಿತಿಗತಿ ಉಂಡು. ಪರಬಿರು ಪೊಂಜೋಲು ಪೊಡಿ ಜೋಕುಲು ಬೂರೊಂದು ಲಕ್ಕೊಂದು ಪೋಪುನಂಚ ಆತಂಡು. ಗಾಡಿ ಬುಡೊಂದು ಪೋಪುನಕ್ಲಿನ ಗಾಡಿ ಕೊನೆಯರ್ನೇ ಸಾಧ್ಯ ಇಜ್ಜಿಂದು ಪನ್ಪು ನಡೆ ಮುಟ್ಟ ಅವಸ್ಥಿಡ ಮುರ್ಕುದುಂಡು ಕಬಕ ಬೈಲ್ ಮಾರ್ಗ ಕೆಸರುಗ ಗಾಡಿಲು ಜಾರ್ದು ಮಗರ್ದ ಏತೋ ಜನ ಕೈಕಾರು ಪೊಲಿತೊಂದೇರು. ಶಾಲಾ ಜೋಕ್ಲಿಗ್ ನಿಚ್ಚ ನಡತಂದು ಬೇಲೆಗ್ ಪೋಪುನಕ್ಲಿಗ್ ಬಾರಿ ಕಷ್ಟ ಆತಂಡು. ಈ ಬಗೆಟ್ಟು ಪಂಚಾಯತ್ ಆವಡು ಸಂಬಂಧಪಟ್ಟಿನ ಅಧಿಕಾರಿ ಲಾವಡು ಮನಿಪಂದೆ ಕೊಲ್ಲುದರಿಂದ ಪೊಂಜೋಲಿನ ಏವ್ರಗೂ ಕಾರಣ ಆತಂಡು. 10 ವರ್ಷದಿಂದ ಒಪ್ಪುನ ಕಷ್ಟ ಆಯ್ನಾತ್ ಬೇಗ ಪರಿಹಾರ ಆದ ಯೋಗ್ಯವಾಯಿನ ಮಾರ್ಗ ಆವಡುಂದು ಕಬಕ ಬೈಲ್ದ ಜನಕುಲು ಒತ್ತಾಯ ಮಲ್ತಿದರು.
10 ವರ್ಷದ ಇಂಚನೇ ಒಂದುಂಡು ನರಕೊನೇ ಬರ್ಪುನೆ ರೋಡು ಬೂರೊಂದು ಲಕ್ಕೊಂದು ಎಂಗ ಇಂಚ ಒಂಜಿ ಉಂಡಿ ಪಂತಿಯರೆ ಕೆಸರಡು ಬಾರು ರಡು ಬೀಡಿ ಕೊನೊಪ್ಪುನ ಉಳ್ಳೇರು ಕೊನುಪ್ಪೇರು ಜೋಕ್ಲು పేరు కొండారు గాడి పోపునక నరకారందు పోపునే రెడ్డి జన గాడి బూడుతాండు నేను ఎట్లా తరక్కోతుంది చేరు ఈతుకో అంగట్టు పాడదు చేరు ఇంట్లో జవనేరన్ల ఎంచాల పోప ఇంట్లో పోడు చాయరయ్యరే ఏర్లకి యారు అనిపించారు ఇప్పాడు అంచానే అనిపారు రెగ్గరడ్లో ఇంట్లో ఇంచానే బంగోని ఇట్లే దాయసాల మంతు ఎంచాలని చెప్పి పోపిలేక మనపోడు నీకు ಗಡಿಪಾರು ವಿಷಯಡು ದಕ್ಷಿಣ ಕನ್ನಡ ಬಜರಂಗ ದಳದ ಜಿಲ್ಲಾ ಸಂಚಾಲಕಿಯರು ಪುನೀತ್ ತತ್ತಾವರ ಕುಡ್ಲಡು ಸುದ್ದಿ ಮಾಧ್ಯಮದಕ್ಲೆಗ್ ಅಭಿಪ್ರಾಯ ತೆರಿಪಾದು ಕಾಂಗ್ರೆಸ್ ಸರ್ಕಾರ ಅಧಿಕಾರಗು ಬತ್ತಂಡ ಬಜರಂಗ ದಳನು ನಿಷೇಧ ಮಲ್ಪ ಅಂದು ಪಾತ್ರ ಪಂಡಿ ನೀಡಿದ ಬೊಕ್ಕ ಅಧಿಕಾರಗು ಬತ್ತಿನ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಡು ಹಿಂದುಲಿನ ತಾರ್ಪುನ ಕಾರ್ಯ ಶುರು ಮಲ್ತದಂಡು ಇಂದೇಕ ಹೊಂದು ನಂಚ ಮುಂಬೈರ ಬಜರಂಗ ದಳ ಕಾರ್ಯಕರ್ತರೇನು ಗಡಿಪಾರು ಮಲ್ಪ ಅಂದು ಪೊಲೀಸ್ ಇಲಾಖೆಯದು ಸರ್ಕಾರ ನೋಟಿಸ್ ಕೊಡ್ತುಂಡು ಇಂದೇಕ ಬಜರಂಗ ದಳ ವಿರೋಧ ಮಲ್ಪುನಂದು ಪಂಡಿರು ಪೊಲೀಸ್ ಇಲಾಖೆಯದು ಸರ್ಕಾರ ಬಜರಂಗ ದಳ ನಿಯಂತ್ರಣ ಮಲ್ಪೆರೆ ತೂವೊಂದುಂಡು ಮುಸ್ಲಿಮರೇನು ಮಿಚ್ಚರೆ ರಾಜಕೀಯ ಮಲ್ತಂದುಲೇರು ಕೇಸಲೇನು ಪಾಡ್ದು ಕಾರ್ಯಕರ್ತರನ್ನ ಕೆಲಸಲೆಗ ಅಡ್ಡಿ ಮಲ್ಪೊಂಡು ತೀರ್ಮಾನ ಮಲ್ತದಿತ್ತೇರಂಡ ಅವು ನಿಕ್ಲಿನ ಬ್ರಹ್ಮೆಯಿಂದ ಹರಪಂಡಿರು ಕೈಕಂಜಲಿನ ರಕ್ಷಣೆ ಲವ್ ಜಿಹಾದ್ಗು ಬಲಿಯಾಯಿನ ಪೊಣ್ಣುಲಿನ ರಕ್ಷಣೆ ಬೊಕ್ಕ ಹಿಂದೂ ವಿರೋಧಿ ಕಾರ್ಯಲಿನ ಮಿತ್ತು ಪೊಂಬಾಟ ಮಲ್ತದ ಎಂಕ್ಲೆಡ ಸಾರಗಟ್ಲೆ ಕಾರ್ಯಕರ್ತರು ಉಳ್ಳೇರು ಬಜಿ ಮೂವೀರ ಕಾರ್ಯಕರ್ತರೇನು ಗಡಿಪಾರು ಮಲ್ತಂಡ ನಿಕ್ಲೆಡ್ದು ದಾಲ ಮಲ್ಪರೆ ಸಾಧ್ಯ ಇಜ್ಜಿ ಮುಸ್ಲಿಮರನ ಓಟುಗಾದು ಹಿಂದೂ ಕಾರ್ಯಕರ್ತರೇನು ಗಡಿಪಾರು ಮಲ್ಪನ ಅಕ್ಲಿನ ಕರ್ತವ್ಯಗೂ ಅಡ್ಡಿ ಮಲ್ಪನೆಂದಾಂಡ ಎಂಕ್ಲೆನ ಸಾರಗಟ್ಲೆ ಕಾರ್ಯಕರ್ತರು ಸಾದಿಗೆ ಜತ್ತದು ಬೊಂಬಾಟ ಮಲ್ಪೇರು ಸರ್ಕಾರ ಬೊಕ್ಕ ಪೊಲೀಸ್ ಇಲಾಖೆಗೆ ಎದುರಾದಲ ಎಂಕುಲು ಹೋರಾಟ ಮಲ್ಪೆರ ತಯಾರುಲ್ಲ ಗೋರಕ್ಷಣೆಗಾದು ಪೊಲೀಸರಿಗೆ ಮಾಹಿತಿ ಕೊಡ್ದು ಕಂಡುನ ಸಾಗಾವನ ತಡೆಪುನ ಕೆಲಸ ಮಲ್ತದ ಅಂಡ ಎಂಕ್ಲಿನ ಮಿತ್ತೆ ಕ್ರಮದೆತ್ತುವರಿಂದಾಂಡ ಎಂಕ್ಲು ದಾಯ ಆಕ್ಲಿಗೂ ಮಾಹಿತಿ ಕೊರಡು ಪಂಡಿನ ಪುನೀತ್ ತತ್ತವರ ಬಜರಂಗ ದಳ ಕಾರ್ಯಕರ್ತರಿಗೂ ನೋಟಿಸ್ ಕೊಡ್ದು ಗಡಿಪಾರು ಮಲ್ಪನಿಡ್ದು ದುಂಬು 100 ಸರ್ತಿ ಯೋಚನೆ ಮಲ್ಪನ ಎಡ್ಡೆ ಅಂತ ಪಂಡಿರು ಗಡಿಪಾರು ಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ಲ ವಿರೋಧ ತೋಜಾದಿತ್ತದು ಪ್ರಾಂತೀಯ ಜೊತೆ ಕಾರ್ಯಂತರು ಶರಣ್ ಪಂಪೇಲ್ ಹಿಂದುತ್ವದ ಹೋರಾಟ ಪತ್ತಡು ದಿಯರೆ ಸಾಧ್ಯಜಿ ಪೊಲೀಸ್ ಇಲಾಖೆದ ಕ್ರಮಕ್ಕೂ ಬಲವಾದ ವಿರೋಧ ಮಲ್ಪೊಂದಾರು ಪಂಡಿರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೋಸ್ಕರ ಬಜರಂಗ ದಳವನ್ನು ನಿಷೇಧ ಮಾಡುತ್ತೇವೆ ಎಂಬ ಪ್ರಣಾಳಿಕೆಯಲ್ಲಿ ಕೊಟ್ಟ ನಂತರ ಮಂಗಳೂರಿನಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಎಂಬ ಪೊಲೀಸ್ ದಳವನ್ನು ಪ್ರಾರಂಭ ಮಾಡಿದ ಮುಂದುವರಿದ ಭಾಗ ಎಂಬಂತೆ ಬಜರಂಗ ದಳದ 3 ಮಂದಿ ಕಾರ್ಯಕರ್ತರ ಮೇಲೆ ಗಡಿಪಾರು ನಿಷೇಧವನ್ನು ಆದೇಶವನ್ನು ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಕೊಟ್ಟಿದ್ದಾರೆ. ಈ ಕ್ರಮವನ್ನು ಬಜರಂಗ ದಳ ವಿರೋಧವನ್ನು ವ್ಯಕ್ತಪಡಿಸುತ್ತದೆ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತದೆ. ಇವತ್ತು ಬಜರಂಗ ದಳದ ಕಾರ್ಯಕರ್ತರು ಯಾವುದೇ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗವಹಿಸಿಲ್ಲ, ಯಾವುದೇ ಅನ್ಯಾಯವನ್ನು ಮಾಡಿಲ್ಲ, ಯಾವುದೇ ದೇಶದ್ರೋಹ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ. ಕೇವಲ ಗೋವಿನ ರಕ್ಷಣೆಗೋಸ್ಕರ ಅಥವಾ ಲವ್ ಜಿಹಾದ್ನಲ್ಲಿ ಬಲಿಯಾದ ಹೆಣ್ಣಿನ ರಕ್ಷಣೆಗೋಸ್ಕರ ಅಥವಾ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿದ ಕಾರ್ಯಕರ್ತರ ಮೇಲೆ ಇವತ್ತು ಗಡಿಪಾರಿನ ಆದೇಶವನ್ನು ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಸರ್ಕಾರ ಮಾಡುವುದಾದರೆ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದಂಥ ಕೊಲೆ ಯತ್ನ ನಡೆಸಿದಂಥ ಕ್ರಿಮಿನಲ್ಗಳಾಗಿರ್ಬೋದು, ಅಂಡರ್ವರ್ಲ್ಡ್ ಕ್ರಿಮಿನಲ್ಗಳಾಗಿರ್ಬೋದು, ಡ್ರಗ್ಸ್ ಮಾಫಿಯಾದ ಯಾರು ಆರೋಪಿಗಳಾಗಿರ್ಬೋದು, ಎಷ್ಟೋ ಜನ ಇವತ್ತು ಬೇಕಾದಷ್ಟು ಕ್ರಿಮಿನಲ್ಗಳು ಇವತ್ತು ಮಂಗಳೂರು ನಗರದಲ್ಲಿ ಸಿಗುತ್ತಾರೆ. ಆದರೆ ಯಾವುದೇ ಒಂದು ರಾಜಕೀಯದ ಸೃಷ್ಟಿಕರಣಗೋಸ್ಕರ ಮುಸಲ್ಮಾನರನ್ನು ಖುಷಿಪಡಿಸಲಿಕ್ಕೋಸ್ಕರ ಇವತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ ಗಡಿಪಾರಿನ ಆದೇಶ ಮಾಡ್ತಾರಂದಾದರೆ ಇವತ್ತು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ಇವತ್ತು ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿಯ ಭಾವನೆಯಲ್ಲಿ ತೆಗೆದುಕೊಂಡು ಇವತ್ತು ಸರ್ಕಾರವನ್ನು ರಚಿಸಬೇಕು. ಅದರ ಜೊತೆ ಯಾವುದೇ ರೀತಿಯ ತುಷ್ಟೀಕರಣಗೋಸ್ಕರ ಮುಸ್ಲಿಮರ ಇದಕ್ಕೋಸ್ಕರ ಓಟಿಗೋಸ್ಕರ ಹಿಂದೂ ಕಾರ್ಯಕರ್ತರನ್ನು ಗಡಿಪಾರನ ಅಥವಾ 107 ಆದೇಶವನ್ನು ಮಾಡಿದರೆ ಖಂಡಿತವಾಗಿಯೂ ಆ ಸರ್ಕಾರದ ವಿರುದ್ಧ ಅಥವಾ ಪೊಲೀಸ್ ಇಲಾಖೆಯ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಸಿದ್ಧರಿದ್ದೇವೆ. ಇವತ್ತು ಸುಲ್ತಾನ್ ಜ್ಯುವೆಲ್ಲರ್ಸ್ನಲ್ಲಿ ಹಿಂದೂ ಹುಡುಗಿಗೆ ತೊಂದರೆಯಾದಾಗ ರಕ್ಷಣೆಗೆ ಬಂದ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗಡಿಪಾರಿನ ಆದೇಶ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ 3-4 ಕೇಸ್ಗಳಿವೆ. ಅದರಲ್ಲಿ ಒಂದು ಕೇಸಲ್ಲಿ ಅದು ಈ ರೀತಿ ಬರೆದಿದ್ದಾರೆ, ನಮಗೆ ನೈತಿಕ ಪೊಲೀಸ್ಗಿರಿಯ ಪಟ್ಟವನ್ನು ಕಟ್ತಿದ್ದಾರೆ. ಆದರೆ ನಾವು ಇವತ್ತು ಆಲೋಚನೆ ಮಾಡಬೇಕು, ಯಾಕೆ ಸುಮ್ಮನೆ ಪೊಲೀಸರಿಗೆ ನಾವು ಹೇಳಿ ಅದನ್ನು ತಡೆದು ಕೂಡ ಇವತ್ತು ನಮ್ಮ ಮೇಲೆ ಏನು 107ಗಳು 110ಗಳು ಬಾಂಡ್ಗಳು ಅದರ ಜೊತೆ ಗಡಿಪಾರು ಆದೇಶಗಳೆಲ್ಲ ಬರ್ತವೆ ಅಂತ ಆದರೆ ನಾವು ಯಾಕೆ ಮಾಹಿತಿ ಕೊಡಬೇಕು?
ನಾವು ಅದಕ್ಕೋಸ್ಕರ ಯಾವ ರೀತಿಯ ಸಂಘರ್ಷ ಹೋರಾಟ ಪ್ರತಿಭಟನೆ ಯಾವುದು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ತಯಾರಿದ್ದಾರೆ. 3 ಮಂದಿ ಬಜರಂಗದಳ ಕಾರ್ಯಕರ್ತರ ಮೇಲೆ ಗಡೀಪಾರು ಮಾಡಿ ನಮಗೆ ನೀವು ವಾರ್ನಿಂಗ್ ಕೊಡ್ತಿದ್ದೀರಾ ಅಥವಾ ನಮ್ಮ ಬಜರಂಗದಳ ಕಾರ್ಯಕರ್ತರ ಕೆಲಸ ಕಾರ್ಯಗಳನ್ನು ಮೊಟ್ಟೆ ಹಾಕ್ತಿದ್ದೀರಾ ಎಂಬ ನೀವು ಭಾವನೆಗಳಿದ್ದರೆ ಅದು ನಿಮ್ಮ ಭ್ರಮೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ದ ಗುರ್ಕಾರ್ಯರು ಸತ್ಯಜಿತ್ ಸುರತ್ಕಲ್ ಸುದ್ದಿಕೂಟೋಡು ಪಾತಿರ್ದು ಕರಿನ 1 ವರ್ಷಲಿಡು ರಾಷ್ಟ್ರಭಕ್ತ ವೇದಿಕೆ ಆಚರಣೆ ಮಲ್ತೊಂದು ಬೈದಿನ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮ ಈ ಸರ್ತಿ 10ನೇ ವರ್ಷದವು ಆದುಂಡು. ಬರವು ಕಲ್ಪನ ಕ್ರೀಡ ರಾಷ್ಟ್ರಭಕ್ತಿ ಉಂಡು ಮಲ್ಪನ ಸೇರ್ನಂಚ ಸೈನಿಕರಿಗೆ ಮರ್ಯಾದೆ ಕೊರ್ಪುನ ಸಮಾಜಗೂ ಸೈನಿಕರಿನ ಪೊಲಬು ಮಲ್ತು ಕೊರ್ಪುನ ಇಂಚ ಪಾಕ ಕಾರ್ಯಕ್ರಮಲೇನು ಇಂಕುಲು ದಿವೊಂದು ಬೈದಾನ್ ಪಂಡೇರು. ಈ ಸರ್ತಿ ಜುಲೈ 23 ಅಮರ ಜವಾನ ಜ್ಯೋತಿ ಮೆರವಣಿಗೆ ರಡ್ಡು ಚಕ್ರದ ಗಾಡಿಲಿನ ಜಾಥಾ ನಡಪೆರೆಯುತ್ತಿದ್ದು 10 ಗಂಟೆಗೂ ಸುರತ್ಕಲ್ದ ಕರ್ನಾಟಕ ಸೇವಾ ವೃಂದದ ವೇದಿಕೆ ಹಿಡಿದು ಪಿದಾಡ್ದು ಪತ್ತಂಜಲಿಗೆ ಕದ್ರ ಕೊಳಲ ನೆಂಪುದ ತಾಣ ಕೈತಲು ಮುಗಿತಲ ಹಾಪುಂಡು. ಕಾರ್ಗಿಲ್ ಕೊಳಲದ ರಣಾಂಗಣುಡು ಪಾಲ್ದೆ ತೊಂದುನ ಭೂಸೇನದ ದುಂಬುದ ಸೈನಿಕರು ನಾರಾಯಣ ಪ್ರವೀಣ್ ಶೆಟ್ಟಿಯರಿಗೆ ಮರ್ಯಾದೆ ಅರ್ಪಣೆ ಮಲ್ಪುಣುಂದು ಸತ್ಯಜಿತ್ ಸುರತ್ಕಲ್ ತಿರಿಪಾಯರು. ಕರ್ನಾಟಕ ಸೇವಾ ವೃಂದ ವೇದಿಕೆ ಸುರತ್ಕಲ್ ನಡಪುನ ಕಾರ್ಯಕ್ರಮಟು ಭಾರತೀಯ ವಾಯುಸೇನದ ದುಂಬುದ ಗ್ರೂಪ್ ಕ್ಯಾಪ್ಟನ್ ಸುಧೀರ್ ಆಮೀನ್ ಗುರ್ಕಾರ್ಮೆ ವಹಿಸುವೇರು. ಸುಜಿತ್ ಆಳ್ವ ಏತ ಮೊಗರು ಗುತ್ತು ಮಲ್ಲ ಬಿನ್ನಿರಾದು ಪಾಲ್ದೆತ್ತನ್ವೇರು. ಬಯ್ಯ ಆದಿರಕ್ಕೆ ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನೋಡಿದು ತಿವಿಲ ಮೆರವಣಿಗೆ ನಡಪೆರೆಯುತ್ತದೆ. ಪ್ರಧಾನ ಪೂಜೆ ಮಲ್ಪನ ರಮಾನಂದ ಭಟ್ ಉದಿಪನ ಮಲ್ಪೆರಂದು ಸತ್ಯಜಿತ್ ಸುರತ್ಕಲ್ ತೆರಿಪಾಯರು. ಮಹಾಬಲ ಪೂಜಾರಿ ಕಡಂಬೋಡಿ ಶ್ರೀಕಾಂತ್ ಶೆಟ್ಟಿ ಸೀತಾರಾಮ ಶೆಟ್ಟಿ ಅಣ್ಣಪ್ಪ ದೇವಾಡಿಗ ಸಂದೀಪ್ ಅಮ್ಲಮೊಗರು ಗುರುಚಂದ್ರ ಹೆಗ್ಡೆ ಭಾಸ್ಕರ್ ರೈ ಮಹೇಶ್ ಮೂರ್ತಿ ಸುದ್ದಿಕೂಟೋಡು ಇತ್ತರು. ಒಂದು ಬಯೋನಟ್ ಕೆಳಗಡೆ ಮುಖ ಮಾಡಿ ಅದರ ಮೇಲೆ ಸೈನಿಕನ ಹೆಲ್ಮೆಟ್ ಇರುವಂತಹ ಪ್ರತಿಕೃತಿ ದೇಶದಲ್ಲಿ ನಾವೇನು ಕಾಣ್ತೀವಿ ಅಮರ್ ಜವಾನ್ ಅನ್ನುವಂಥ ಹೆಸರಿನಲ್ಲಿ. ಆ ಅಮರ್ ಜವಾನ್ ಒಂದು ಪ್ರತಿಕೃತಿ ಕಳೆದ ವರ್ಷ ನಾವು ಸುರತ್ಕಲ್ ನಿರ್ಮಾಣ ಮಾಡಿದ್ವಿ. ಆ ಪ್ರತಿಕೃತಿಯನ್ನು ಅಲಂಕೃತಗೊಳಿಸಿದ ವಾಹನದಲ್ಲಿಟ್ಟು ಅಮರ್ ಜವಾನ್ ಜ್ಯೋತಿಯನ್ನು ಸುರತ್ಕಲ್ನಲ್ಲಿ ನಿವೃತ್ತ ಸೈನಿಕರ ಕಡೆಯಿಂದ ಅದನ್ನು ಉರಿಸಿ ಸುರತ್ಕಲ್ನಿಂದ ಮಂಗಳೂರಿನ ಯುದ್ಧ ಸ್ಮಾರಕ ತನಕ ಆ ಅಮರ್ ಜವಾನ್ ಜ್ಯೋತಿಯ ಒಂದು ಯಾತ್ರೆ ದ್ವಿಚಕ್ರ ವಾಹನದ ಜಾಥಾದ ಜೊತೆಯಲ್ಲಿ ಒಂದು ಯಾತ್ರೆಯ ಮೂಲಕ ತರಬೇಕು. ಈ ಸಮಾಜದಲ್ಲಿ ಮತ್ತೊಮ್ಮೆ ಸೈನ್ಯದ ಬಗ್ಗೆ ಇನ್ನಷ್ಟು ಜಾಗೃತಿ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಗದ ಮಧ್ಯದಲ್ಲಿ ಬೈಕಂಪಾಡಿಯಲ್ಲಿ ರೋಟರಿ ಕ್ಲಬ್ ಬೈಕಂಪಾಡಿ ಇದರ ವತಿಯಿಂದ ಅದಕ್ಕೆ ಮತ್ತು ಅಲ್ಲಿನ ಇನ್ನೊಂದಷ್ಟು ನಾಗರಿಕ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಅದಕ್ಕೆ ಪುಷ್ಪಾರ್ಚನೆ ಗೌರವಾರ್ಪಣೆ ಕಾರ್ಯಕ್ರಮ ಕೂಡ ಬೇಕಂಪಾಡಿಯಲ್ಲಿ ಜೋಡಿಸಿಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಆ ಜಾಥಾ ದ್ವಿಚಕ್ರ ವಾಹನ ಜಾಥಾ ಸುರತ್ಕಲ್ನ ಕರ್ನಾಟಕ ಸೇವಾ ವೃಂದದ ಯಾವ ಮೊಸರುಗುಡಿಗೆ ವೇದಿಕೆ ಇದೆ ಅದರ ಬಳಿಯಿಂದ ಪ್ರಾರಂಭ ಆಗಿಕೊಂಡು 11:30 ಗಂಟೆಗೆ ಯುದ್ಧ ಸ್ಮಾರಕ ಏನು ಕದ್ರಿಯಲ್ಲಿದೆ, ಕದ್ರಿ ಯುದ್ಧ ಸ್ಮಾರಕದ ಬಳಿಯಲ್ಲಿ ಆ ಯಾತ್ರೆ ಸಮಾಪನಗೊಳ್ಳಲಿದೆ. ಮಾರುತಿ ಸುಜುಕಿ ಕಾರ್ಲಿನ ಅಧಿಕೃತ ಮಾರಾಟಗಾರರಾಯಿನ ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹಂಪನ್ಕಟ್ಟೆ ಕುಡ್ಲ ನೆತ್ತ ಶೋರೂಮುಡು ಮರಿಯಲದ ವಿಶೇಷ ತೆನಸ್ಲೆನ ಆಹಾರ ಮೇಳ ಆಟಿದ ಕೂಟ ಜುಲೈ 23 ಐತಾರ ಅಟ್ಟಣೆ ಮಲ್ತದಲ್ಲ. ಈ ಬಗ್ಗೆ ಸುದ್ದಿಕೂಟಡು ಮಾಂಡವಿ ಮೋಟಾರ್ಸ್ ದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಡಿಜಿಎಂ ಶಶಿಧರ್ ಕಾರಂತ್ ಮಾಹಿತಿ ಕೊರ್ದು 31 ವರ್ಷಲಿಡ್ದು ದುಂಬು ಕಟ್ಟಿದಿನ ಸಂಸ್ಥೆ 40ನೇ ವರ್ಷಗೂ ಪಜ್ಜೆದಿ ಒಂದುಂಡು ಎಂಕುಲು ಬಜ್ಜಿ ಕಾರ್ಲೆನು ಮಾರುನು ಮಾತ್ರ ಸಮಾಜಗ ಬೋಡಾಯಿನ ಕೆಲಸಲೇನು ಮಲ್ತೊಂದು ತುಳುನಾಡದ ಸಂಸ್ಕೃತಿನ ಒರಿಪವನ ಕಾರ್ಯಕ್ರಮ ಮಲ್ತೊಂದುಲ್ಲ. ಈ ವರ್ಷ ಆಟಿದ ಕೂಟ ನಡಪೊಂದಿತ್ತದು ಜುಲೈ 23 ಕಾಂಡೆ 10 ಗಂಟೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬದ ಗುರುಕಾರ್ಯರು ದಯಾನಂದಜಿ ಕತ್ತಲ್ ಸರ್ ಕಾರ್ಯಕ್ರಮ ಉದೀಪನ ಮಲ್ಪೇರು. ಒತ್ತು ಪೊಲೀಸ್ ಕಮಿಷನರ್ ಬಿಪಿ ದಿನೇಶ್ ಕುಮಾರ್ ಪಾಲ್ದೆತ್ತನ್ವೆರೆಂದು ಪಂಡೇರು. ವಿಶೇಷ ಅಂಗಡಿಲಿಡು ಮಾರಾಟ ಪ್ರದರ್ಶನ ನಡಪುಂಡು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡು ಸಂಗೀತ್ ಬಹಾರ್ ಕಲಾವಿದರೆಡ್ದು ಸಂಗೀತ ಮಧ್ಯಾಹ್ನ ರಡ್ಡೆಡ್ದು ಬೊಕ್ಕ ಇವ ವಾಹಿನಿದ ನೆಲೆಟ್ಟು ಆಟಿದ ವಿಶೇಷ ಕಾರ್ಯಕ್ರಮ ಬಯ್ಯ 4 ಗಂಟೆಗೆ ಅಂಗದ ಸಂಧಾನ ಯಕ್ಷಗಾನ ತಾಳಮದ್ದೊಳಿ ಅಟ್ಟಣೆ ಮಲ್ತದನಂದು ಶಶಿಧರ ಕಾರಂತ್ ಪಂಡೇರು. ಸಂಸ್ಥೆದ ಫೈನಾನ್ಸ್ ಮ್ಯಾನೇಜರ್ ಶುಪಾರ್ಶ್ವಾ ಜೈನ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಮ್ಯಾನೇಜರ್ ಡೆನ್ಸಿಲ್ ಪಿಂಟೋ, ಕಾರ್ಪೊರೇಟರ್ ಸೇಲ್ಸ್ ಅಂಡ್ ಈವೆಂಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಮುರಳೀಧರ್ ಭಾರದ್ವಾಜ್ ಸುದ್ದಿಗುಟ್ಟಡಿದ್ದರು. ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹಂಪನಕಟ್ಟೆ ಮಂಗಳೂರು ಈ ನಮ್ಮ ಸಂಸ್ಥೆ ಶುರುವಾಗಿ ಸುಮಾರು 39 ವರ್ಷಗಳು ಆಯಿತು. ಇದೀಗ 40ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇಷ್ಟು ವರ್ಷಗಳಲ್ಲಿಯೂ ಕೂಡ ನಾವು ಕಾರ್ ಸೇಲ್ಸ್ ಮಾರಾಟ ಮಾಡುವುದಲ್ಲದೆ ಅದರ ಜೊತೆಗೆ ಎಲ್ಲ ರೀತಿಯ ಈ ಕಲೆ ಹಾಗೂ ಸಾಂಸ್ಕೃತಿಕ ವಿಷಯಗಳಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡು ಬಂದಿದ್ದೀವಿ.
ಹಾಗೆ ಪ್ರತಿ ವರ್ಷ ಕೂಡ ಈ ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಹೆಚ್ಚಾಗಿ ಎಲ್ಲೆಲ್ಲಿ ಈ ಆಟಿದ ಕೂಟ ಎಂಬಂಥ ಕಾರ್ಯಕ್ರಮಗಳಾಗ್ತದೆ ಅಲ್ಲೆಲ್ಲ ನಾವು ಈ ಮೊದಲು ಎಷ್ಟೋ ಸಲ ಭಾಗವಹಿಸಿದ್ದು ಇದೆ. ಆದರೆ ಈ ಸಲ ನಾವು ನಮ್ಮ ಸಂಸ್ಥೆಯಲ್ಲೇ ಸಂಸ್ಥೆಯ ಪ್ರಾಂಗಣದಲ್ಲೇ ಒಂದು ವಿಶೇಷವಾಗಿ ಆಟಿದ ಕೂಟ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿ ನಿಶ್ಚಯಿಸಿ ಆ ಬಗ್ಗೆ ಒಂದು ರೂಪುರೇಷೆಗಳನ್ನು ಹಾಕ್ಕೊಂಡು ಈಗಾಗಲೇ ಅದನ್ನು ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಕೂಡ ಈ ವಿಷಯದ ಬಗ್ಗೆ ಸ್ಫುಟವಾಗಿ ವಿವರಿಸಲು ಬಂದಿದ್ದೇವೆ. ಈ ಆಟಿದ ಕೂಟ ಕಾರ್ಯಕ್ರಮ ನಾಡಿದ್ದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಆ ದಿನ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ ಜಿ ಗತ್ತಲ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರ ಜೊತೆಗೆ BP ದಿನೇಶ್ ಕುಮಾರ್, ಉಪ ಪೊಲೀಸ್ ಆಯುಕ್ತರು ಅಪರಾಧ ಹಾಗೂ ಸಂಚಾರ, ಇವರು ಕೂಡ ಜೊತೆಯಲ್ಲಿ ಇರ್ತಾರೆ ಉದ್ಘಾಟನೆಯಲ್ಲಿ. ಈ ಉದ್ಘಾಟನಾ ಕಾರ್ಯಕ್ರಮದ ಆದ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿತದೆ. ರಾಜ್ಯ ಸರ್ಕಾರ ಜನವಿರೋಧಿ ನೀತಿಡುಪು ಒಂದೊಂದೊಂದು ದೂರ್ದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಶನಿವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಡು. ಕುಡ್ಲದ ಮಿನಿ ವಿಧಾನಸೌಧದ ಕೈತಲು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಶನಿವಾರ ನಡಪಾಯಿನ ಪ್ರತಿಭಟನೆಡು ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ರಾಜ್ಯ ಸರ್ಕಾರ ಗ್ಯಾರಂಟಿಲಿನ ಪುದರ್ಡು ಜನಗಳಿಗೆ ಮೋಸ ಮಲ್ತಂದುಂಡು ರೈತರು ಜೀವದೆತ್ತೊನ್ನ ಕೇರ್ಪುನ ಎಂಚಿತಿ ಮಾತನಾಡುತ್ತಂದಿತ್ತದು ಗೃಹ ಇಲಾಖೆಯಂದೇನು ಪತ್ತುಡುದಿಯರೆ ಸೋತು ಪೋತುಂಡು. ಸರ್ಕಾರಿ ಅಧಿಕಾರಿಲಿನ ತನ್ಕಲಿನ ಬೇಲೆಗೆ ಗಳಿಸೊಂದು ಅಧಿಕಾರವನ್ನು ಹಾಳು ಮಲ್ತೊಂದುಂಡು. ಸ್ಪೀಕರ್ ಯುಟಿ ಖಾದರ್ ಹಿಟ್ಲರ್ ರೀತಿ ವರ್ತನೆ ತೋಜಾಂದುಲೆರೆಂದು ದೂರಿಯರು. ಶಾಸಕರು ರಾಜೇಶ್ ನಾಯಕ್, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೇದ್ರ, ರಾಜ್ಯ ಕಿಯೋನಿಕ್ಸ್ ದುಂಬದ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ದುಂಬದ ಮೇಯರ್ ಪ್ರೇಮಾನಂದ ಶೆಟ್ಟಿ, ನಿತಿನ್ ಕುಮಾರ್, ಜಗದೀಶ ಶೇಣವ ಇಂಚ ನಾಯಕರು ಪ್ರತಿಭಟನೆ ನೀಡಿದ್ದರು. ವಿದ್ಯುತ್ ದರ ಹೆಚ್ಚಾಯಿತು, ಜನತೆಗೆ ನೆಮ್ಮದಿ ಇಲ್ಲದಾಯಿತು, ಬಡವರ ಬಾಳು ಬರಡಾಯಿತು. ಐನಿ ಗ್ಯಾರಂಟಿ ಪಂಡೇರೆ, ಉಚಿತ ಖಚಿತ ಪಂಡೇರೆ, ಜನಗಳಿಗೆ ಮೋಸ ಮಲ್ತೇರೆ. ಧಿಕ್ಕಾರ ಧಿಕ್ಕಾರ, ಯುಟಿ ಖಾದರ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ವಿದ್ಯುತ್ ದರ ಹೆಚ್ಚಾಯಿತು, ಜನತೆಗೆ ನೆಮ್ಮದಿ ಇಲ್ಲದಾಯಿತು, ಬಡವರ ಬಾಳು ಬರಡಾಯಿತು. ಐನಿ ಗ್ಯಾರಂಟಿ ಪಂಡೇರೆ, ಉಚಿತ ಖಚಿತ ಪಂಡೇರೆ, ಜನಗಳಿಗೆ ಮೋಸ ಮಲ್ತೇರೆ. ಧಿಕ್ಕಾರ ಧಿಕ್ಕಾರ, ಯುಟಿ ಖಾದರ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಇವತ್ತು ಆಡಳಿತದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಪ್ರತಿ ಒಂದು ಜಾಗದಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿ ದಿನದಿಂದ ಒಂದೊಂದು ಕೊಲೆ, ಒಂದೊಂದು ಹತ್ಯೆ ಆಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ 30ಕ್ಕೂ ಹೆಚ್ಚಿನ ಕೊಲೆಗಳು ಇವತ್ತು ಆದಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ. ಬಹಳ ನಾಚಿಕೆ ಆಗ್ತದೆ ನಮಗೆ. ನೀವು ಸದನದ ಒಳಗಡೆ 10 ಶಾಸಕರನ್ನ ಅಮಾನತು ಮಾಡಿ ಎಲ್ಲೋ ಒಂದು ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತೇಳಿ ನೀವು ಎನ್ಸ್ಕೊಂಡಿರ್ಬೋದು. ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡ್ತಾರೆ, ಅವರ ಹತ್ರ ಟೆರರಿಸಂ ಆಕ್ಟಿವಿಟೀಸ್ಗೆ ಬೇಕಾದಂಥ ಎಲ್ಲ ಗ್ರೆನೇಡ್ಗಳು ಹಿಡಿದಂಥ ಎಲ್ಲ ವಸ್ತುಗಳು ಸಿಗ್ತದೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವರನ್ನ ಭಯೋತ್ಪಾದಕರು ಅಂತೇಳಿ ಹೇಳಲಿಕ್ಕಾಗಲ್ಲ. ಮತ್ತಾರಿವರು ಈ ಸರ್ಕಾರದ ಮೊಮ್ಮಕ್ಕಳ ಅಂತ ಕೇಳಬೇಕಾಗ್ತದೆ. ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ, ನನ್ನ ದುಃಖ ಆಗುತ್ತೆ. IAS ಅಧಿಕಾರಿಗಳನ್ನ ಕಂಡಾಗ ಅವರಿಗೆ ಅವಮಾನ ಮಾಡಿದ್ರಿ, ಹಿರಿಯ ಅಧಿಕಾರಿಗಳನ್ನ ಅವಮಾನ ಮಾಡ್ತೀರಿ ನೀವು. ರಾಜಕೀಯವ ಬಂದಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಈ ರೀತಿಯ ವ್ಯವಸ್ಥೆಗಳನ್ನು ಅನುಷ್ಠಾನ ಮಾಡ್ತಾ ಇರುವಂತದ್ದನ್ನು ನಾವು ಕಂಡಿರ್ತೇವೆ. ಆದರೆ ಇವತ್ತು ಒಂದೇ ಮಾತನ್ನ ಯುಟಿ ಖಾದರ್ ಅವರಿಗೆ, ಅಧ್ಯಕ್ಷರಿಗೆ ಹೇಳ್ತೀನಿ, ನೀವು ನನ್ನನ್ನು ಅಮಾನತು ಮಾಡಿರ್ಬೋದು ವಿಧಾನಸೌಧ ಒಳಗಡೆ, ಮಂಗಳೂರಿನ ಜನತೆ ಹೃದಯದಿಂದ ಅಮಾನತು ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳುವಂತ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮಂಗಳೂರಿನ ಹೃದಯದಲ್ಲಿ ಇವತ್ತು ವೇದವ್ಯಾಸ ಕಾಮತ್ ನಾನಿದ್ದೀನಿ, ಭರತ್ ಶೆಟ್ಟಿ ಅವರಿದ್ದಾರೆ, ಉಮಾನಾಥ್ ಕೋಟ್ಯಾನ್ ಅವರಿದ್ದಾರೆ, ರಾಜೇಶ್ ನಾಯ್ಕ್ ಅವರಿದ್ದಾರೆ. ಅವರನ್ನು ಅಮಾನತು ಮಾಡಲಿಕ್ಕೆ ನಿಮ್ಗೆ ಆಗಲ್ಲ. ಕಳೆದ 6-7 ದಶಕಗಳಿಂದ ಈ ದೇಶದ ಲೋಕಸಭೆಯಲ್ಲಿ
ಅನೇಕ ವಿಧಾನಸಭೆಯಲ್ಲಿ ಸಂವಿಧಾನ ವಿರೋಧಿಯಾದ ಕೆಲಸವನ್ನ ಕಾಂಗ್ರೆಸ್ ಮಾಡಿಲ್ವಾ? ಹೆಚ್ಚೇಕೆ ತುರ್ತು ಪರಿಸ್ಥಿತಿಯನ್ನು ಈ ದೇಶದಲ್ಲಿ ತರುವುದರ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿದ್ಯಾರೋ? ಕಾಂಗ್ರೆಸ್ ಮಾಡಿದ್ದು. ಕೇವಲ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಅನ್ನ ನೀಡದೆ, ನಮ್ಮ ಶಾಸಕರನ್ನ ಕರೆಯದೆ, ಯಾವುದೇ ರೀತಿಯ ಮಾತುಕತೆಯನ್ನ ಮಾಡದೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ವರ್ತನೆ ಮಾಡಿದಂತಹ ಖಾದರ್ ನಡೆಯನ್ನ ಬಿಜೆಪಿ ಇವತ್ತು ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿ ಯಾವ ಆಧಾರದಲ್ಲಿ ನೀವು ಅವರನ್ನ ಗಡೀಪಾರು ಮಾಡ್ತಾ ಇದ್ದೀರಿ? ನಮ್ಮ ಧರ್ಮದ ಹೆಣ್ಮಕ್ಕಳನ್ನ ಲವ್ ಜಿಹಾದ್ನಿಂದ ರಕ್ಷಣೆ ಮಾಡಿಕೋಸ್ಕರ ಕೇಸನ್ನು ಹಾಕಿಕೊಂಡದ್ದು, ಗೋವನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಹಾಕಿಕೊಂಡಂತ ಕೇಸದು. ಆದರೆ ಗೂಂಡಗಳನ್ನ ನೋಡುವ ರೀತಿಯಲ್ಲಿ, ಭಯೋತ್ಪಾದಕರನ್ನ ನೋಡುವ ರೀತಿಯಲ್ಲಿ, ಸಮಾಜಘಾತುಕ ಶಕ್ತಿಗಳನ್ನು ನೋಡುವ ರೀತಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನೋಡಬೇಡಿ. ಈ ರಾಷ್ಟ್ರದ ವಿಚಾರಕ್ಕೋಸ್ಕರ, ಧರ್ಮ ಸಂಸ್ಕೃತಿ ಪರಂಪರೆಯ ರಕ್ಷಣೆಗೋಸ್ಕರ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಕಾರ್ಯಕರ್ತರು ನಮ್ಮ ಬಜರಂಗ ದಳದ ಕಾರ್ಯಕರ್ತರು. ಬಜರಂಗ ದಳ ಕಾರ್ಯಕರ್ತ ಇರಬಹುದು, ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತ ಸಮಾಜದ ಧರ್ಮದ ಕಾರ್ಯವನ್ನ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕೊಡ್ತದೆ, ಹಿಂದೆ ಕೊಟ್ಟಿದೆ, ಮುಂದೆ ಕೂಡ ಕೊಡ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡ ಸೊಲ್ಮೇನು.